ರಾತ್ರಿ ಪಾಳಿಯ ಕೆಲಸವನ್ನ ಮುಗಿಸಿ ಮರುದಿನ ಮುಂಜಾನೆ ಮನೆಯ ಕಡೆಗೆ ಹೊರಟಿದ್ದ ಹೋಮ್ ಗಾರ್ಡ್ ರಾಕೇಶ್ ಕೊಬೆವೂರು ವಾರದ ಹಿಂದೆ ಅಪಘಾತಗೊಂಡು ಸಾವನ್ನಪ್ಪಿದ್ದು ಇವರ ನಿವಾಸಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಇತರ ಪೊಲೀಸ್ ಅಧಿಕಾರಿಗಳೊಂದಿಗೆ ಭೇಟಿಯನ್ನ ನೀಡಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು. ರಾಕೇಶ್ ಕೊಬೆವೂರು ಅವರ ತಂದೆ ತಾಯಿಯನ್ನ ಭೇಟಿ ಮಾಡಿ ನಿಮ್ಮ ಮಗ ಇಲಾಖೆಗೆ ನೀಡಿದ ಸೇವೆ ಅಮೂಲ್ಯವಾದದ್ದು, ಇಲಾಖೆಯ ವತಿಯಿಂದ ನಮಗೆ ಯಾವುದೇ ಸಹಾಯ ನೀಡಲು ಸಿದ್ಧ ಎಂದು ಭರವಸೆಯನ್ನ ನೀಡಿದರು. ಈ ವೇಳೆ ಪ್ರತಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನೀಡಿದ ಆರ್ಥಿಕ ನೆರವು 5.26 ಲಕ್ಷ ರೂಪಾಯಿಯ ನಗದನ್ನು ನೀಡಿದರು. ಜೂನ್ 30ರಂದು ರಾಕೇಶ್ ಕೊಬೆವೂರು ರಾಷ್ಟ್ರೀಯ ಹೆದ್ದಾರಿ 66ರ ಉದ್ಯಾವರ ಬಲಾಯಿಪಾದೆ ಜಂಕ್ಷನ್ ಬಳಿ ಮುಂಜಾನೆ ರಾತ್ರಿ ಪಾಳಿಯ ಕರ್ತವ್ಯವನ್ನ ನಿರ್ವಹಿಸಿ ಉಡುಪಿಯಲ್ಲಿರುವ ತಂಗಿಯ ಮನೆಗೆ ತೆರಳುತ್ತಾ ಇದ್ದಾಗ ಕಾರು ಟ್ಯಾಂಕರ್ಗೆ ಹಿಂಬದಿಯಿಂದ ಡಿಕ್ಕಿಯನ್ನು ಹೊಡೆದಿತ್ತು. ಡಿಕ್ಕಿಯ ರಭಸಕ್ಕೆ ತಲೆಗೆ ಗಂಭೀರ ಗಾಯಗೊಂಡಿದ್ದಂತಹ ಗಾಯಾಳು ರಾಕೇಶ್ ಅವರನ್ನ ಸ್ಥಳೀಯರು ಉಡುಪಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು, ಬಳಿಕ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ರಾಕೇಶ್ ಕೊನೆಯುಸಿರು ಎಳೆದಿದ್ದರು. ನಾನು ಬರ್ತೀವಿ, ನಿಮ್ಮ ಹತ್ರ ಮಾತಾಡ್ತೀವಿ. ಆಮೇಲೆ ಸಾಕಾರ ಊರಿಯರು ಕಾಂಡೇರು ಪತ್ತಿನ ರಾತ್ರಿ ಮುಟ್ಟಲ ಎಂಕಲ್ನ ಒಟ್ಟಿಗೆ ಇತ್ತಿತ್ತೇರು ಪೂರ ಟೀಮ್ ಪೂರ ಮಶಾನ ಲಾಸ್ಟ್ ಕಾರ್ಯ ಆಯನ ಪೂರ ಮುಕ್ತಾಯ ಮುಟ್ಟ ಎಂಕಲ್ನ ಒಟ್ಟಿಗೆ ಸಾತ್ ಕೊರಿಯರು ಮಸ್ತ್ ಅಕುಲು ಹೆಲ್ಪ್ ಮಲ್ದೇರು. ಅಕಲ್ನ ಹೆಲ್ಪು ಎಂಕುಲು ಏಪದ ಜೀವನ ನೋಡಿ ಎಂಕುಲು ಮರಪರ ಇಜ್ಜಿ ಕಲ್ನ ಪೊಲೀಸ್ ಸಹಕಾರ ಕಮಾಂಡ್ ಬೊಕ್ಕ ಮಕ್ಕಳನ್ನ ಹೋಮ್ ಗಾರ್ಡ್ ದಕ್ಕಲ್ನ ಅಂಚೆನೆ ಸಾಕಾರ ಮಲ್ದೇರು ಪೂರ ಆಗ ಓಡ್ತಿ ನಮಗೂ ಎದಾಗ ರಾತ್ರಿ ಮೆಗಿದಿಗೆ ಏಗಲ ಇತ್ತೆ ಎಲ್ ತಿಂಗಳು ವರ್ಮ ತಿಂಗಳ ಡೆಲಿವರಿ ಅನಗ ಕೊಡ್ತೀವಿ ಒಂಥರದ ದೋಷ ತಿಕ್ಲಿ ಹೆಲ್ಪ್ ಪಡ್ತೀನಿ ನಾವು. ಆ ರಾತ್ರಿಗೆಲ್ಲ ಫೋನ್ ಬತ್ತಂಡ ಎಂಕುಲು ಬರ್ತದೆ ರೆಡಿ ಆದುಂಟು ಏತ್ ರಾತ್ರಿ ಬತ್ತನಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಎಲ್ಲ ಸದಾನಿ ಕೆಲೆಗೆ ಬಾಗಿಲು ತೆರೆದೊಂಡು ಬಂಡೇರು ಸರ್ ಕೆಲೆಗೆ ಆ ಕಷ್ಟ ಬತ್ತನಲ್ಲ ಎನ್ನಾಡು ಬಲ್ಲೆ ಎಂಕುಲ ಪ್ರೋತ್ಸಾಹ ಒಂದು ಪಾತೆರು ನೀನೇ ಬಂಡೇರತ್ತು ಮರಣಿಲ್ಲ ಬೈದಿನ ಸ್ವಲ್ಪ ಅಂತೇಳಿ ಮರಣ ಬತ್ತು ಬಂದು ಬೋತೇರು ಅವು ಮಲ್ತೆ ಎಂಕಲ್ನ ಬಾಲ ಮಲ್ದಿನ ಪುಣ್ಯನ ಅತ್ತು ಹಿರಿಯರ್ ಮಲ್ದಿನ ಪುಣ್ಯನ ಎಂಕ್ಲೆ ಗೊತ್ತುಜ್ಜಿ ಅಂಡ ಮಾತೇರ್ನಲ್ಲ ಸಹಾಯ ಮಾತೇರ್ನಲ್ಲ ಒಂದು ತೆಗೆದು ಪ್ರೋತ್ಸಾಹ ಮಲ್ತು ಕೊರಿಯ ಬಾಲೆ. ಹೋಮ್ ಗಾರ್ಡ್ ಅವರು ರಾಕೇಶ್ ಅಂತ ಸುಮಾರು 27 ವರ್ಷ ಅವರು ಮುಲ್ಕಿಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅವರು ಮೃತ ಹೊಂದಿದ್ರು. ನೆಕ್ಸ್ಟ್ ಡೇ 31st ಅವ್ರದ್ದು ಮೃತ ಹೊಂದಿದ್ರು. ಸೊ ಆ ಒಂದು ಘಟನೆ ಹಿನ್ನೆಲೆಯಲ್ಲಿ ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಕೈಲಾದಷ್ಟು ಘಟಕವಾರು ಹಣ ಸಂಗ್ರಹ ಮಾಡಿಬಿಟ್ಟು ಸುಮಾರು 5,26,000 ಹಣ ಸಂಗ್ರಹ ಮಾಡಿ ಅವ್ರ ಕುಟುಂಬಕ್ಕೆ ತಲುಪಿಸಲಿಕ್ಕೆ ನನಗೆ ಕೊಟ್ಟಿದ್ದು. ಅದನ್ನು ಇವತ್ತು ಮುಲ್ಕಿಯಲ್ಲಿರೋ ಅವ್ರ ಕುಟುಂಬಕ್ಕೆ ತಲುಪಿಸಿದ್ದೀವಿ. ಈ ಹುಡುಗ ಈ ಹಿಂದೆ ಶಿವಮೊಗ್ಗದಲ್ಲಿ ಬಿಗ್ ಸಿನಿಮಾಸಲ್ಲಿ ಕೆಲಸ ಮಾಡ್ತಿದ್ದಂತೆ. ಈಗ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಹೋಮ್ ಗಾರ್ಡ್ ಆಗಿ ನಮ್ಮ ಮುಲ್ಕಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾಯಿದ್ದ. ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ಅಂತಂದು ಭಾಳ ಬೇಸರ ವ್ಯಕ್ತಪಡಿಸಿದ್ರು ಠಾಣೆಯವರೆಲ್ಲ. ಈ ಇನ್ಸಿಡೆಂಟಿಂದ ತುಂಬ ನೋವು ಆಗಿದೆ ಅಂತ ಹೇಳಿದರು. ಒಂದು 5,26,000 ರೂಪಾಯಿನ ಹಣ ಸಂಗ್ರಹ ಆಗಿದೆ. ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತಂದು ಅವ್ರ ಕುಟುಂಬದವ್ರಿಗೆ ಹೇಳಿದ್ದೀವಿ. ಅದನ್ನು ಫಿಕ್ಸೆಡ್ ಇಟ್ಕೊಂಡು ಅದರಲ್ಲಿ ಬರುವಂಥ ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟನ್ನು ಅವರು ಉಪಯೋಗ ಮಾಡ್ಕೊಳೋಂಥದ್ದು ಮತ್ತು ಒಂದು ಯಾವುದಾದ್ರು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದ್ದೀವಿ. ಮೋಸ್ಟ್ಲಿ ಆ ಪ್ರಕಾರ ನಮ್ಮ ಲೋಕಲ್ ಇನ್ಸ್ಪೆಕ್ಟ್ರ್ ಕೋಆರ್ಡಿನೇಟ್ ಮಾಡಿ ಅವರಿಗೆ ಆ ಹಣನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಗೈಡ್ ಮಾಡಿ